ಇಡೀ ರಾಜ್ಯಡ್ ದೇಶಡೆ ಅಪರೂಪ ಪ್ರಕರಣ ಅದು ತೋಜಿದ ಬತ್ತಿನ ಬಂಟ್ವಾಳ ತಾಲೂಕು ಸಜಿಪ ನಡು ಗ್ರಾಮದ 10 ತಿಂಗಳದ ಪೊಡಿ ಬಾಲ್ಯದ ಕೊರೋನಾ ಪ್ರಕರಣ ಸುಖಾಂತ್ಯ ಆತಂಡು 10 ತಿಂಗಳದ ಮಿರಪೇರು ಪರ್ಪಿನ ಬಾಲೆಗೆ ಚಿಕಿತ್ಸೆ ಕೊರಪಿನವು ವೈದ್ಯಕೀಯ ಕ್ಷೇತ್ರಕ್ಕೆ ಮಲ್ಲ ಸವಾಲಾದಿತ್ತಂಡು ಒಂಜಿ ಮೇಟ್ ಎಲ್ಲಿಯ ಬಾಲೆಯನ್ನು ಪ್ರತ್ಯೇಕವಾದ ಐಸೋಲೇಷನ್ ದೀಪನವು ಆ ಬಾಲೆಗೆ ಚಿಕಿತ್ಸೆ ಕೊರಪಿನವು ವೈದ್ಯರಿಗೆ ಮಲ್ಲ ಸವಾಲ್ದ ಬೆಲೆ ಅದು ಬಾರಿ ಸೂಕ್ಷ್ಮದ ವಿಷಯಲ ಆದಿತ್ತಂಡು ಸರ್ಕಾರಿ ವೆಲ್ಲಕ್ ಬಕ ಖಾಸಗಿ ಆಸ್ಪತ್ರೆದ ಡಾಕ್ಟರ್ ನಕಲು ಇಂದೆಲೊಂಜಿ ಸವಾಲಾದ ದೆತೊಂದು ಎಡ್ಡ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡ್ದು ಬಾಲೆನು ಗುಣಮುಖ ಮಲ್ತದೇರು ದಕ್ಷಿಣ ಕನ್ನಡ ಜಿಲ್ಲೆದ ವೈದ್ಯಕೀಯ ಕ್ಷೇತ್ರಗಳ ಇಂದು ಮಲ್ಲ ಪುದರನ್ನು ಕಂತು ಕೊಡ್ತುಂಡು ಎಲ್ಲಿಯ ಪೊಡಿ ಬಾಲ್ಯದ ಚಿಕಿತ್ಸೆನು ಬಾರಿ ಸವಾಲುಡು ಮಲ್ತದೆ ಬಾಲೆ ಗುಣ ಆಪುಲೆಕ ಮಲ್ತಿನ ಡಾಕ್ಟರ್ ನಕ್ಲೆಗ್ ತೂವನ್ನ ನರ್ಸ್ ನಕ್ಲೆಗ್ ಆಯಾ ನಕ್ಲೆಗ್ ಆರೋಗ್ಯ ಪರಿಚಾರಕರಿಗೆ ಇಂಚಿತಿ ಅಪರೂಪದ ಸವಾಲದ ಪ್ರಕರಣವನ್ನು ಪೊರ್ಲುಡೆ ನಿಭಾಯಿಸಾಯರ ಕಾರಣ ಆಯ್ನ ಜಿಲ್ಲಾಡಳಿತ ಪೊಲೀಸ್ ಇಲಾಖೆಗೆ ಮಲ್ಲ ರೀತಿಯ ಸಹಕಾರ ಕೊರನ ಗ್ರಾಮಸ್ಥರಿಗೆ ಮಾತೆರೆಗಳ ಸೋಲ್ಮೇಲು ಪಂಡದು ಸಂಸದರು ಶ್ರೀ ನಳಿನ್ ಕುಮಾರ್ ಕಟೀಲ್ ಅಭಿನಂದನೆದ ಪಾತೆರ ಪಂತೇರು ಇವತ್ತು ಪೂರ್ತಿಯಾಗಿ ನಿಯಂತ್ರಣದಲ್ಲಿದೆ. ಬಂದಿರತಕ್ಕಂಥ ಕಾಸರಗೋಡಿನ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಭಟ್ಕಳದ ಹುಡುಗ ಡಿಸ್ಚಾರ್ಜ್ ಆಗಿದ್ದಾನೆ. ವಿಶೇಷವಾಗಿ ಏನು 10 ತಿಂಗಳ ಮಗುವಿಗೆ ಬಂದಿತ್ತು, ಆ ಮಗು ಡಿಸ್ಚಾರ್ಜ್ ಆಗ್ತಾ ಇದೆ. ನನ್ನಲ್ಲಿರ್ತಕ್ಕಂಥ ಇಡೀ ವೈದ್ಯರ ತಂಡಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ, ದಾದಿಯರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಮಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಆಶಾ ಕಾರ್ಯಕರ್ತರಿರ್ಬೋದು, ಅಧಿಕಾರಿಗಳಿರ್ಬೋದು, ಪೊಲೀಸ್ ಇಲಾಖೆ ಅಧಿಕಾರಿಗಳಿರ್ಬೋದು, ಪೌರ ಕಾರ್ಮಿಕರಿರ್ಬೋದು, ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಮ್ಮೆಲ್ಲರ ಪರಿಶ್ರಮ ಪ್ರಯತ್ನದಿಂದ ಮತ್ತು ಸಾರ್ವಜನಿಕರ ಸಹಕಾರದಿಂದ ಇವತ್ತು ಇದು ನಿಯಂತ್ರಣದಲ್ಲಿದೆ. ಇನ್ನೂ ಮುಂದಕ್ಕೂ ಸಹಕಾರ ಕೊಟ್ಟರೆ ಸಂಪೂರ್ಣವಾಗಿ ಕೋವಿಡ್ ಮುಕ್ತ ಮಂಗಳೂರನ್ನು ನಿರ್ಮಾಣ ಮಾಡಬಹುದು. ಅಂಚನೆ ಬಾಲ್ಯದ ಗ್ರಾಮ ಸಜಿಪ ನಡುಟ್ಲ ಏರೆಗಳ ಕೊರೋನಾ ಪರಡಿನವು ಮಲ್ಲ ಸಮಾಧಾನದ ವಿಷಯ. ಬಾಲೆಗೆ ಕೊರೋನಾ ದೃಢ ಆಯ್ಲೆಕನೆ ಇಡೀ ಸಜಿಪ ನಡು ಗ್ರಾಮನು ಸಂಪೂರ್ಣ ಸೀಲ್ ಮಲ್ತದಿತ್ತೇರು. ಇದಕ್ಕೆ ಗ್ರಾಮಸ್ಥರೆಲ್ಲ ಎಡ್ಡ ರೀತಿಯ ಸಹಕಾರ ಕೊರಿಯರು ಪಂಡದು ಬಾಲೆ ಬೊಕ್ಕ ಬಾಲ್ಯದ ಅಪ್ಪೆನ ಅಜ್ಜಿನ ಆರೋಗ್ಯ ಆರೈಕೆ ಮಲ್ತಿನ ಜಿಲ್ಲಾ RCH ಅಧಿಕಾರಿ ಡಾಕ್ಟರ್ ರಾಜೇಶ್ ತೆರಿಪಾದೇರು. ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು 10 ತಿಂಗಳ ಮಗುವಿಗೆ ಕೋವಿಡ್ ಪಾಸಿಟಿವ್ ಪ್ರಕರಣ ಇಲ್ಲಿ ದಾಖಲಾಗಿತ್ತು. ಮಾರ್ಚ್ 21ಕ್ಕೆ ಆ ಮಗುವಿಗೆ ಜ್ವರ ಮತ್ತು ಹೊಟ್ಟೆ ಉಬ್ಬರಿಸುವಿಕೆ ಕಾರಣದಿಂದಾಗಿ ಅವರು ಲೋಕಲ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದರು. ಅವರು ಒಂದು ಸಂಶಯ ಪಟ್ಟು ಮತ್ತು ನಮ್ಮಲ್ಲಿ ಉನ್ನತ ಮಟ್ಟದ ಆಸ್ಪತ್ರೆಗಳು ಹತ್ತಿರದಲ್ಲಿರೋದ್ರಿಂದ ಅವರು ಉನ್ನತ ಮಟ್ಟದ ಆಸ್ಪತ್ರೆಗೆ, ಪ್ರೈವೇಟ್ ಹಾಸ್ಪಿಟ್ಲಿಗೆ ಅವರನ್ನು ಮಗುವನ್ನು ರೆಫರ್ ಮಾಡಿದರು. ಅಲ್ಲಿ ಮಗುವಿಗೆ ಜ್ವರ ಮತ್ತು ಹೊಟ್ಟೆ ಉಬ್ಬರಿಸುವಿಕೆ ಮತ್ತು ಉಸಿರಾಟದ ತೊಂದರೆಗಳನ್ನು ಇರುವುದನ್ನು ಗಮನಿಸಿ ವೈದ್ಯರು ಕೋವಿಡ್ನ ಈ ಸಂದರ್ಭದಲ್ಲಿ ಅದರ ಬಗ್ಗೆ ಸಂಶಯಪಟ್ಟು ಮಗುವನ್ನು ಅಲ್ಲಿ ಅಡ್ಮಿಟ್ ಮಾಡಿ ಕೋವಿಡ್ಗೆ ಸಂಬಂಧಪಟ್ಟಂತಹ ಥ್ರೋಟ್ ಸ್ವ್ಯಾಬ್ ಏನಿದೆ ಅದನ್ನು ತೆಗೆದು 25ನೇ ತಾರೀಕಿಗೆ ಅಲ್ಲಿ ಅಡ್ಮಿಟ್ ಆಗಿತ್ತು. ಮಗು ಕಳಿಸಿದಾಗ ಅದು ಪಾಸಿಟಿವ್ ಪ್ರಕರಣವೆಂದು ಗೊತ್ತಾಗಿತ್ತು. 10 ತಿಂಗಳ ಮಗುವಿನ ಬಗ್ಗೆ ಆರೈಕೆ ಮಾಡೋದು ಒಂದು ಕಠಿಣ ಸವಾಲಾಗಿತ್ತು. ಮಗು ಹಾಲು ಕುಡಿಯುವಂಥ ಮಗು, ಅದನ್ನು ಯಾಕಂತ ಹೇಳಿದ್ರೆ ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾಂಕ್ರಾಮಿಕ ರೋಗ ಒಬ್ಬರಿಂದ ಒಬ್ಬರಿಗೆ ಬರ್ತದೆ. ಸೊ ಬೇರ್ಪಡಿಸಬೇಕಾಗ್ತದೆ. ಅದು ಮಗು ಇರಲಿ, ದೊಡ್ಡವರಿರಲಿ, ಮಧ್ಯವಯಸ್ಕರಿರಲಿ, ಒಬ್ಬರಿಂದ ಒಬ್ಬರಿಗೆ ಖಂಡಿತವಾಗಿ ಹರಡುವ ಕಾಯಿಲೆ. ಆದ್ದರಿಂದ ತಾಯಿಯನ್ನು ಕೂಡ ಮಗುವಿನಿಂದ ಬೇರ್ಪಡಿಸಿ ಮಗುವನ್ನು ಪಾಸಿಟಿವ್ ಪ್ರಕರಣವೆಂದು ಗುರುತಿಸಿದಾಗ ಐಸೋಲೇಷನ್ನಲ್ಲಿಟ್ಟು ಮಗುವಿಗೆ ಬೇಕಾದಂಥ ಪೌಷ್ಟಿಕಾಂಶಗಳು, ಹಾಲು ಕುಡಿಯುವಂಥ ಮಗುವಿಗೆ ಬೇಕಾದಂಥ ಪೌಷ್ಟಿಕಾಂಶಗಳನ್ನು ಕೂಡ ತಾಯಿಯ ಎದೆ ಹಾಲು ಕೊಡಲಿಕ್ಕೆ ಸಾಧ್ಯವಾದಂಥ ಪರಿಸ್ಥಿತಿಯಲ್ಲಿ ಮಗುವನ್ನು ಆರೈಕೆ ಮಾಡೋದು ಬಹಳ ಕಷ್ಟಕರವಾದಂಥ ಸಂದರ್ಭವಾಗಿತ್ತು. ಆದರೂ ಕೂಡ ಅದನ್ನೆಲ್ಲ ನಿಭಾಯಿಸಿಕೊಂಡು ಮಗು ಹುಷಾರಾಗಿ 2 ನಾವು ಟೆಸ್ಟ್ಗಳನ್ನು ಮಾಡಿದ್ದೇವೆ. ಶನಿವಾರ ಮತ್ತು ಶುಕ್ರವಾರ 2 ಟೆಸ್ಟುಗಳಲ್ಲಿ ಅದು ನೆಗೆಟಿವ್ ಅಂತ ಸಾಬೀತಾಗಿದೆ. ಮಗುವಿಗೆ ಯಾವುದೇ ರೀತಿಯ ಕಾಂಪ್ಲಿಕೇಶನ್ಸ್ ಆಗಿರೋದಿಲ್ಲ. ಮಗು ಹುಷಾರಾಗಿ ನಿನ್ನೆ ಬಿಡುಗಡೆಯಾಗಿದೆ. ಮತ್ತು ಅದರ ತಾಯಿ ಮತ್ತು ಅಜ್ಜಿ ಒಟ್ಟಿಗೆ ಇರುವಂಥ ಇಬ್ಬರ ಸ್ಯಾಂಪಲ್ಗಳನ್ನು ಕೂಡ ನಾವು ಕಾಲಕಾಲಕ್ಕೆ ಪರೀಕ್ಷಿಸಿದಾಗ ಅದು ಕೂಡ ನೆಗೆಟಿವ್ ಆಗಿ ಬಂದು ಎಲ್ಲರೂ ಕೂಡ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ಸೊ ಇದೊಂದು ಉತ್ತಮ ವಿಚಾರ. ನಾನು ನಮ್ಮ ವೈದ್ಯಕೀಯ ಒಂದು ಈ ಸಿಬ್ಬಂದಿಗಳಿಗೆ ಮತ್ತು ಈ ವೈದ್ಯಕೀಯ ಒಂದು ಇದಕ್ಕೆ ಸವಾಲಾಗಿ ಪರಿಣಮಿಸಿದಂಥ ಮಗು ಹುಷಾರಾಗಿ ಹೋಗಿದ್ದು ಎಲ್ಲರಿಗೂ ಕೂಡ ಒಂದು ಸಂತೋಷದಾಯಕ ವಿಚಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ.